ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಮತ್ತು ನಿನ್ನೆ ಕೃಷ್ಣನ ಅಲಂಕಾರ ಹಾಕಿದ್ದೀನಿ, ನೋಡ್ಬೋದು. ನಿನ್ನೆ ಪಾರಿಜಾತ ಹಾಕ್ಕೊಂಡಿದ್ದ ನಾನು ಕಟ್ಕೊಟ್ಟಿರುವಂಥದ್ದು. ಆಮೇಲೆ ಇವತ್ತು ದ್ವಾದಶಿ ಏನು ಮಾಡಿದೆ ಅಂತ ನೋಡೋಣ. ನೋಡಿ, ಗಂಜಿ ಆ್ಯಸ್ ಯೂಶ್ವಲ್, ಇಡ್ಲಿ, ಚಟ್ನಿ, ಕೋಸಂಬರಿ, ಆಮೇಲೆ ರಸಾಯನ ಎಲ್ಲ ಮಾಡಿದ್ದೆ. ನೋಡ್ತಾ ಬರೋಣ. ಫಸ್ಟ್ ರವೆ ಇಡ್ಲಿ, ಗೋಧಿ ರವೆದು ಇಡ್ಲಿ ಹೇಗೆ ಮಾಡೋದು ನೋಡೋಣ. ಒಂದು ಮುಕ್ಕಾಲು ಅಂದಾಜಿಗೆ ಒಂದು ಮುಕ್ಕಾಲು ಅಳತೆಯಷ್ಟು ಉದ್ದಿನಬೇಳೆ ತಗೊಂಡ್ರೆ 1 ಚಮಚ ಮೆಂತೆ, 2 ಚಮಚ ಗೋಧಿ, ಇದು ದಪ್ಪ ಅವಲಕ್ಕಿ ಹಾಕಬೇಕು. ನೆನೆಸಿಟ್ಟಿದ್ದೀನಿ, ನೋಡ್ಬೋದು. ಆನಂತರ ರವೆ ಇದೆಯಲ್ಲ, ಅದನ್ನ ನೋಡಿ ಹೀಗೆ ಒಂದು ಬಟ್ಟೆನಲ್ಲಿ ಕಟ್ಟಿ ಸ್ಟೀಮಲ್ಲಿ ಒಂದು 5 ನಿಮಿಷ ಸಿಕ್ಕೆ ಬಂದು ಒಂದು 5 ನಿಮಿಷ ಬೆಂದರೆ ಸಾಕೋದು. ಆನಂತರ ನೋಡಿ, ಇಡ್ಲಿನ ಗ್ರೈಂಡರಿಗೆ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ನೀವಿಲ್ಲಿ. ಈ ರವೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಒಂದಕ್ಕೆ 4 ರವೆನ ಹಾಕ್ಬೋದು ನಾವು, ಅಳತೆ ಪ್ರಕಾರ ನೋಡೋದಾದರೆ. ಅಷ್ಟೊತ್ತಿಗೆ ನೋಡಿದ್ದು ಬಿಸಿ ಇತ್ತು, ಅದು ಬೆಂದಿದೆ, ನೋಡ್ಬೋದು. ಬೇಯೋದಂತಂದರೆ ಉದುರಾಗಿ ಬರುತ್ತೆ ನಮ್ಮದು ಇಡ್ಲಿ ಅಂತ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಅದು ಇಡ್ಲಿದು ಉದ್ದು ಹಿಟ್ಟನ್ನು ಕಡ್ದಾಗಿತ್ತು, ರುಬ್ಬಿ ಆಗಿತ್ತು. ಆನಂತರ ನೋಡಿ, ಈ ರವೆನ ಮೇನ್ ಏನು ಗೊತ್ತಾ, ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗೆ ಅದಕ್ಕೆ ಉಪ್ಪು ಹಾಕಿ, ಆ್ಯಕ್ಚುಲಿ ನಾವು ಗ್ರೈಂಡರ್ ಅಥವಾ ಮಿಕ್ಸಿ ತೊಳೆದ ನೀರನ್ನು ಹಾಕ್ತೀವಿ. ಇವತ್ತು ನಾನು ಬೇರೆ ರುಬ್ಲಿಕ್ಕಿತ್ತು, ಆದ ಕಾರಣ ನಾನು ಆ ನೀರನ್ನು ಹಾಕ್ಕೊಳ್ಳೋದೆ. ಮಾಮೂಲು ಟ್ಯಾಪ್ ವಾಟ್ರ್ ಹಾಕಿದೆ, ನೋಡ್ಬೋದು ನೀವು. ಅದನ್ನ ಕಲಸಿಡಬೇಕು. ಆನಂತರ ಅದನ್ನ ಇದಕ್ಕೆ ಉದ್ದಿನ ಹಿಟ್ಟಿಗೆ ಹಾಕಿ ನೀಟಾಗಿ ಕೈ ಹಾಕಿ ಮಗಚಬೇಕು, ಹುದುಕ್ ಬರಲಿಕ್ಕೆ ಬಿಡಬೇಕು. ಇದು ಮಾರನೇ ದಿವಸ ನೋಡಿ. ಮೊನ್ನೆ ಯಾರೋ ಕಮೆಂಟ್ಸ್ ಮಾಡಿದ್ರಲ್ಲ, ಕೋಸಂಬರಿ ಮಾಡೋದು ತೋರಿಸಿಲ್ಲ ಮೇಡಮ್ ಅಂತ. ಹೆಸರು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ, ಅದಕ್ಕೆ ಸೌತೆಕಾಯಿ ಹೆಚ್ಚಿ ಹಾಕ್ಕೊಳ್ಬೇಕು. ಆನಂತರ ಸೌತೆಕಾಯಿ ಒಂದು ಸ್ವಲ್ಪ ಉಪ್ಪಿನ ಜೊತೆ ಮಿಕ್ಸ್ ಮಾಡಿ ಈ ಕೋಸಂಬರಿ ಪಾಲನ್ನು ಫಸ್ಟಿಗೆ ನಾವು ಅದನ್ನ ಕಲಸಿ ಇಟ್ಟುಬಿಟ್ರೆ ನಮ್ಮದು ಪೂಜೆಗಾಗೋಗ ಅದು ಕರೆಕ್ಟಾಗಿ ನೆನೆಯುತ್ತೆ ನೋಡಿ, ಈ ಥರ. ಆನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಆಮೇಲೆ ಒಗ್ಗರಣೆ ಎಲ್ಲ ಲಾಸ್ಟಿಗೆ ಹಾಕ್ಕೊಳ್ಬೇಕು, ತೆಂಗಿನಕಾಯಿ ತುರಿ ಎಲ್ಲ. ಈಗ ಫಸ್ಟ್ ಒಂದು ಸಲ ನೆನೆಸಿಟ್ಟುಬಿಡಿ ಅದನ್ನ, ಅಷ್ಟೇ. ತುಂಬಾ ಚೆನ್ನಾಗಾಗುತ್ತೆ. ಒಂದು ಸೌತೆಕಾಯಿಗೆ ಒಂದು 4ರಿಂದ 5 ಚಮಚ ಹೆಸರು ಬೇಳೆ ಬೇಕಾಗುತ್ತೆ ಸಾಧಾರಣ. ಸೌತೆಕಾಯಿ ಸೈಜು ನೋಡಿಕೊಂಡು ಅದು ಡಿಪೆಂಡ್ ಆಗಿರುತ್ತೆ. ಆನಂತರ ಈಗ ಇಡ್ಲಿ ಹಾಕೋಣ. ನೋಡಿ, ಇಡ್ಲಿ ಎಷ್ಟು ಚೆನ್ನಾಗಿ ಹುದುಗು ಬಂದಿದೆ ಅಂತ ನೋಡ್ಬೋದು ನೀವು. ಇದನ್ನ ಸೌಟ್ ಹಾಕಿ ಫುಲ್ಲು ಮಗಚಲಿಕ್ಕೆ ಹೋಗಬಾರ್ದು, ಆವಾಗ ಗೂಡು ಆಗೋದಿಲ್ಲ. ಅದರಲ್ಲಿ ಏನು ಗೊತ್ತಾ, ಕಾರ್ಬನ್ ಡೈಆಕ್ಸೈಡ್ ಆ ಗುಳ್ಳೆ ರೂಪದಲ್ಲಿ ನಿಂತಿರುತ್ತೆ, ನೀವು ನೋಡ್ಬೋದು. ಅದು ಇಡ್ಲಿನ ತುಂಬ ಸ್ಮೂತ್ ಮಾಡುತ್ತೆ. ಅಂತಂದರೆ ಗಾಳಿ ಹೊರಟು ಹೋಗಿ ಆ ರವೆ ಬೆಂದಾಗ ಕರೆಕ್ಟ್ ಆಗುತ್ತೆ ಅದು. ಆದ ಕಾರಣ ಅದು ಸೌಟು ಹಾಕಿ ಅದನ್ನ ಫುಲ್ಲು ಮಗಚಬಾರ್ದು. ಒಂದು ಸೈಡಿಂದ ಬುಡಾದಿಂದ ತೆಗೆದು ಹಾಕ್ತಾ ಬರಬೇಕು ನಾವು ಲೋಟೆಗೆ ಎಣ್ಣೆನ ಸ್ಪ್ರೇ ಮಾಡಿದ್ದೆ, ಅದು ನಾನು ತೋರಿಸಿಲ್ಲ. ಇದು ತುಂಬಿಸಿದ ನಂತರ ಆನಂತರ ನಿಮಗೆ ತೋರಿಸ್ತೀನಿ ಅದನ್ನ. ಇದು ಏನು ಗೊತ್ತು, ಎಷ್ಟು ಸ್ಮೂತಾಗಿ ಬಂದಿತ್ತು. ಕೆಲವೊಂದು ಸಲ ಚಳಿ ಇದ್ದರೆ ಹುಳಿ ಬರೋದಿಲ್ಲ. ನಿನ್ನೆ ಸ್ವಲ್ಪ ಸೆಕೆ ಇತ್ತು ಅನಿಸುತ್ತೆ, ನೀಟಾಗಿ ಹುಳಿ ಬಂದಿತ್ತು ಬೇರೆ. ನೋಡಿ, ಎಲ್ಲ ಲೋಟೆಗೆ ಹೀಗೆ ಹಾಕ್ತಾ ಬಂದು ಸ್ಟೀಮರಲ್ಲಿ ಬೇಯಿಸಿದೆ ನಾನು. ಆನಂತರ ನೋಡಿ, ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ತೊಗರಿ ಬೇಳೆ ನೆನೆಸಿಟ್ಕೊಂಡು ನಾವು ಸಾರು ಮಾಡೋದ್ರಿಂದ ಗ್ಯಾಸ್ ಆಗುತ್ತೆ ನೋಡಿ. ಕೆಲವರಿಗೆ ಬೇಳೆ ಕರಗೋದಿಲ್ಲ, ಗ್ಯಾಸ್ ಆಗುತ್ತೆ ಅಂತ ಅನ್ನೋರು ನೆನೆಸಿಟ್ಕೊಳ್ಬೇಕು ನೋಡಿ. ಅರಶಿನ ಮತ್ತು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿ, ಎಣ್ಣೆನೂ ಆಗುತ್ತೆ ತುಪ್ಪನೂ ಆಗುತ್ತೆ, ಅದಕ್ಕೆ ಹಾಕಿಬಿಟ್ಟು ಬೇಯಕ್ಕಿಟ್ಬೇಕು. ಒಂದು ತೊಟ್ಟು ಎಣ್ಣೆ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಹಾಕಿ ಅದನ್ನ ಡೈರೆಕ್ಟಾಗಿ ಸ್ಟೌವಲ್ಲಿ ಬೇಯಕ್ಕಿಟ್ಬಿಡಿ, ಬೇಗ ಬೆಂದುಬಿಡುತ್ತೆ ಅದು. ಆದರೆ ಅದು ಗ್ಯಾಸ್ ಆಗದಂಗೆ ನೋಡಿ, ಈ ಕಡೆಯಿಂದ ಇಡ್ಲಿ ಬೇಯಕ್ಕಿಟ್ಟಿದ್ದೀನಿ, ಕಾಣ್ಬೋದು. ಈಗ ಕೆನೆ ಎಲ್ಲ ತೆಗೆದಿಟ್ಟಿರ್ತಾರೆ, ಅದನ್ನ ತೊಳೆಯೋದು ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬಿಸಿನೀರು ಮಾಡ್ಕೋಬೇಕು. ನಂದು ಪಾತ್ರೆ ಚಿಕ್ಕದಾಯಿತು, ಅದಕ್ಕೆ ನಾನು ಪಾತ್ರೆ ಚೇಂಜ್ ಮಾಡಿಕೊಂಡೆ. ಆ ಕೆನೆಲ್ಲ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಬಿಸಿನೀರಲ್ಲಿ ಕಡ್ಗೋಲನ್ನು ಅದ್ದಿಟ್ಟು ಆ ಪಾತ್ರೆ ಚೊಂಬಲ್ಲಿತ್ತು ನೋಡಿ, ಅದು ಸ್ವಲ್ಪ ತೊಳೆದು ಹಾಕಿದೆ. ಸ್ವಲ್ಪ ಬಿಸಿನೀರು ಜಾಸ್ತಿ ಆಯಿತು. ಆನಂತರ ಐಸ್ ಕ್ಯೂಬ್ ಹಾಕೋಬೇಕಾಯಿತು, ನಾನು ತೋರಿಸ್ತೇನೆ ನಿಮಗೆ. ಈ ಥರ ಮಾಡೋ ಬೆಣ್ಣೆಯಿಂದ ಮಜ್ಜಿಗೆ ಏನು ಗೊತ್ತಾ, ಹುಳಿ ಬರೋದಿಲ್ಲ. ನಾವು ಮಿಕ್ಸಿಯಲ್ಲಿ ಹಾಕೋದು ಯಾವ ಥರ ಇನ್ನು ಬೇರೆ ಮಾಡಿದ್ರು ಹುಳಿ ಬರುತ್ತೆ. ಈ ಥರ ಮಜ್ಜಿಗೆ ಮಾಡಿದ್ರೆ ನಿಮ್ಗೆ 2-3 ದಿವಸ ಇಟ್ಟರು ನಮ್ಮ ಮನೆ ಮಜ್ಜಿಗೆಲ್ಲ ಹುಳಿ ಬರೋದಿಲ್ಲ. ಈ ಥರ ಮಾಡೋದಕ್ಕೇ ನೋಡಿ, 1 ನಿಮಿಷದಲ್ಲಿ ಬೆಣ್ಣೆ ಬಂದಾಗುತ್ತೆ, ನೀವು ನೋಡ್ಬೋದಲ್ಲಿ. ಅದು ಮುದ್ದೆ ಕಟ್ಟಲಿಕ್ಕೆ ಬರೋದಿಲ್ಲ ಅಂತ, ಇಲ್ಲಿ ಉಡುಪಿಯಲ್ಲಿ ಸ್ವಲ್ಪ ಸೆಕೆ ಆದ ಕಾರಣ ಬೇಗ ಮುದ್ದೆ ಕಟ್ಟಲಿಕ್ಕೂ ಬರೋದಿಲ್ಲ.
ಆವಾಗ 1-2 ಪೀಸ್ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ನಿಮಗೆ ನೀಟಾಗಿ ಮುದ್ದೆ ಕಟ್ಟಲಿಕ್ಕೆ ಬರುತ್ತೆ. ನೋಡ್ಕೋತಾ ಬನ್ನಿ. ನೋಡಿ ಬಂದಾಯಿತು, ನೋಡ್ಬೋದು ನೀವಲ್ಲಿ ಬೆಣ್ಣೆ. ಎಲ್ಲರೂ ಮನೆಯಲ್ಲಿ ಈ ಥರ ಬೆಣ್ಣೆ ತೆಗೀರಿ. ಫುಲ್ ಫ್ಯಾಟ್ ಮಿಲ್ಕ್ ತಗೊಂಡ್ರೆ ಈ ಥರ ಬೆಣ್ಣೆ ಕೂಡ ಬರುತ್ತೆ. ಮನೆಯಲ್ಲೇ ತುಪ್ಪ ಬೆಣ್ಣೆ ತಯಾರಿಸೋದ್ರಿಂದ ನಿಮಗೆ ಹೆಲ್ದಿಯಾಗಿ ನಾವು ಇರ್ಬೋದು. ಕಲಬೆರಕೆ ತುಪ್ಪಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ನೀವು ತಿರುಪತಿ ವಿಷಯದಲ್ಲಿಯೂ ನೀವು ನೋಡ್ಬೋದು, ಏನೇನೋ ಹಾಕಿ ಮಾರ್ತಾರಂತೆ. ಆ ಹಾಳು ಮೂಳು ತಿನ್ನೋ ಬದಲು ನಾವು ಬೆಣ್ಣೆ ತಗೊಂಡ್ರೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ನೋಡಿ ಇದು ಬೆಣ್ಣೆ ಬಂದಾಯಿತು, ನೀವು ಕಾಣ್ಬೋದಲ್ಲಿ ಬೆಣ್ಣೆ ಮೇಲೆ ಮೇಲೆ ಬರ್ತಾ ಇರುವಂಥದ್ದನ್ನು. ನೋಡಿ ಬಂದಾಯಿತು, ನೋಡ್ಬೋದು. ಮತ್ತು ಸ್ವಲ್ಪ ಇದು ಮಾಡ್ತೀವಿ, ಯಾಕಂದರೆ ಕರೆಕ್ಟಾಗಿ ಮುದ್ದೆ ಬರುತ್ತಲ್ವ ಅಂತಂದ್ಬಿಟ್ಟು. ಬೆಣ್ಣೆ ಬಂದು ಒಂದು ಅರ್ಧ ನಿಮಿಷ ತನಕ ನಾವು ಮಾಡ್ಕೋಬೇಕಾಗತ್ತೆ. ನೀವು ನೋಡ್ಬೋದು, ನಾನು ಯಾವ ಫಾಸ್ಟಲ್ಲಿ, ನಾನು ಸ್ಲೋ ಮೋಷನಲ್ಲೇ ವೀಡಿಯೋ ಕೂಡ ತೋರಿಸ್ತಾ ಇದ್ದೀನಿ. ನಮ್ಮನೆಗೆ ಹಸುವಿನ ಹಾಲು ಬರುತ್ತೆ, ತುಂಬ ಚೆನ್ನಾಗಿ ಕೊಡ್ತಾರೆ ಅವರು. ನೋಡಿ ಇದು ಕರೆಕ್ಟಾಗಿ ಬೆಣ್ಣೆ ನೋಡಿ ಚೆಂದ ಕಾಣ್ತಾ ಇದೆ, ನೀವು ನೋಡ್ಬೋದು. ಒಂದು ಚೂರು ಅದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಈಗ ನೀಟಾಗಿ ಉಂಡೆ ಕಟ್ಟಲಿಕ್ಕೆ ಬರುತ್ತೆ. ಅದು ಒಂದು ಪಾತ್ರೆಗೆ ತೆಕ್ಕೊಂಡ ನಂತರ ಒಂದು ಸ್ವಲ್ಪ ನೀರು ಹಾಕಿದ ಪಾತ್ರೆಗೆ ತೆಕ್ಕೊಂಡ್ರೆ ನಿಮಗೆ ಅದರಲ್ಲಿ ಅಳೆದು ಉಳಿದ ಮಜ್ಜಿಗೆ ಕೂಡ ಎಲ್ಲ ಹೋಗಿಬಿಡುತ್ತೆ. ಪ್ಯೂರ್ ಬೆಣ್ಣೆ ಉಳ್ಕೊಂಡು ಬಿಡುತ್ತೆ. ನಾವು ಬೆಣ್ಣೆ ಫುಲ್ಲು ದೇವರಿಗೆ ಇಡೋ ಕಾರಣ ಈ ಥರ ಮಾಡ್ತೀವಿ ನಾವು. ಒಂದು 5 ನಿಮಿಷದಲ್ಲಿ ಎಲ್ಲ ಕೆಲಸ ಇದ್ರಲ್ಲಿ ಆಗಿಬಿಡುತ್ತೆ. 3-4 ದಿವಸಕ್ಕೊಂದ್ಸಲ, ನಮ್ಮ ಅತ್ತೆ 2 ದಿವಸಕ್ಕೊಂದ್ಸಲ ಮಾಡ್ತಾಯಿದ್ರು. ನಾನೇನು ಗೊತ್ತಾ, ಒಂದು ಸ್ವಲ್ಪ ಚೌತಿಗೆ, ಅಷ್ಟಮಿಗೆ, ಆನಂತರ ದ್ವಾದಶಿಗೆ ಈ ಥರ ಮಾಡ್ತೀನಿ ನಾನು. ನನಗೆ ಮನೆಗೆ ಬೇಕಾದಷ್ಟು ಬೆಣ್ಣೆ ತುಪ್ಪ ಬರುತ್ತೆ. ಇದರಲ್ಲಿ ನೀರು ಇಟ್ಕೊಂಡು ನೋಡಿ ಸ್ವಲ್ಪ ಹೀಗೆ ಮುದ್ದೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದರಲ್ಲಿ ಏನು ಗೊತ್ತಾ, ಮಜ್ಜಿಗೆ ಅಂಶ ಸ್ವಲ್ಪ ಬರುತ್ತೆ. ಅದನ್ನೆಲ್ಲ ತೆಗೆದು ಹಾಕಬಹುದು ನಾವು. ಸ್ವಲ್ಪ ವಾಶ್ ಮಾಡಬೇಕು ಬೆಣ್ಣೆನ. ಆಮೇಲೆ ಇದನ್ನ ಒಂದು ಕಂಟೈನರಲ್ಲಿ ಹಾಕಿ, ಪ್ಲಾಸ್ಟಿಕ್ ಡಬ್ಬ ಅಥವಾ ಗಾಜಿನ ಬಾಕ್ಸಲ್ಲೇನಾದರೂ ಹಾಕಿ ನಾವು ಫ್ರಿಜ್ಜಲ್ಲಿ ಇಡಬೇಕು. 2-3 ದಿವಸಕ್ಕೊಂದ್ಸಲ ನೀರು ಚೇಂಜ್ ಮಾಡ್ತಾಯಿದ್ರೆ, ಇದು ಆಗಲಿ ನಿಮಗೆ ಪನ್ನೀರ್ ಎಲ್ಲ ಮಾಡ್ತೀವಲ್ವ, ನೀರು ಚೇಂಜ್ ಮಾಡ್ತಾಯಿದ್ರೆ ಅದು ಹಾಳಾಗೋದಿಲ್ಲ. ಇಲ್ಲಾಂದರೆ ಅಡ್ಡ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪುನಃ ಸ್ವಲ್ಪ ನೀರು ಹಾಕಿ ನಾನು ನೀರು ತಗೊಂಡು ನೀವು ನೋಡ್ಬೋದು. ಅದರಲ್ಲಿ ತಣ್ಣೀರು ಹಾಕ್ಕೊಳ್ಳಿ ಇಲ್ಲಿ ಈಗ ಟೈಮಿಗೆ. ಪುನಃ ನೋಡಿ ಈ ಥರ ಮಜ್ಜಿಗೆ ಹಾಕಿ ಎಲ್ಲ ತೆಗ್ದಿದ್ದೀನಿ, ನೋಡ್ಬೋದು ನೀವು. ನೋಡಿ ಈ ಕಡೆಯಿಂದ ನೋಡಿ, ಈಗ ಕೆನೆ ಥರ ಬಂದಿದೆ, ನೀವು ನೋಡ್ಬೋದು ಬೇಳೆನಲ್ಲಿ. ಅದನ್ನ ತೆಗೆದು ಹಾಕಿ. ಗ್ಯಾಸ್ಟ್ರಿಕ್ ಆಗಲ್ಲ ನಿಮಗೆ. ಕೆಲವರಿಗೆ ಗ್ಯಾಸ್ ಆಗುತ್ತೆ, ಕರಗಲ್ಲ ಅಂತನವ್ರಿಗೆ ಇದು ವಿಷಯ ನೀವು ನೋಡ್ಬೋದು. ತುಂಬ ಸಲ ಹೇಳಿದ್ದೀನಿ, ಇದೆಲ್ಲ ಬೇಸಿಕ್ ಥಿಂಗ್ಸು. ಎಷ್ಟು ಸಲ ಹೇಳಿದ್ರು ಕೆಲವರು ಮತ್ತು ಕ್ವಶನ್ ಮಾಡ್ತಾ ಇರ್ತಾರೆ. ವಿಡಿಯೋನ ಕಂಪ್ಲೀಟ್ ನೋಡಿದರೆ ಇದೆಲ್ಲ ಪ್ರಾಬ್ಲಮ್ಮೇ ಬರೋದಿಲ್ಲ ನಮಗೆ. ನೋಡಿ ಆ ನಂತರ ನೋಡಿ ಈ ಕಡೆಯಿಂದ ಚಟ್ನಿಗೆ ನಾನು ನಿನ್ನೆ ರೆಡಿ ಮಾಡಿಟ್ಟಿದ್ದೆ. ತುಂಬ ಸಲ ತೋರಿಸಿದ್ದೀನಿ ನಾನು, ಅದಕ್ಕೆ ಜಾಸ್ತಿ ತೋರಿಸಿಲ್ಲ. ಬೇಕಾದರೆ ಬಾಯಲ್ಲಿ ಹೇಳ್ತೀನಿ. ತೆಂಗಿನಕಾಯಿ, ಒಂದೇ ಲಗ, ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿ, ಕಾಯಿ ಮೆಣಸು, ಇಂಗು, ಉಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣು. ಒಂದು ಹುಣಸೆ ಬೀಜದಷ್ಟು ಅಷ್ಟು ಬೇಡ, ಕಡಿಮೆ ಸಾಕು ಇದಕ್ಕೆ ಹುಣಸೆ ಹಣ್ಣು. ಅಷ್ಟೊತ್ತಿಗೆ ನೋಡಿ ಇಡ್ಲಿ ಆಗೋಯ್ತು ನಮ್ಮದು. ಅದನ್ನ ತೆಗೆದು ಹೊರಗೆ ಇಡಬೇಕು. ಒಂದು 5 ನಿಮಿಷ ಆರಲಿಕ್ಕೆ ಬಿಟ್ಟರೆ ಆನಂತರ ನೀಟಾಗಿ ಅದು ಬರುತ್ತೆ ತೆಗಿಲಿಕ್ಕೆ. ನೋಡಿ ಅಷ್ಟೊತ್ತಿಗೆ ತೆಂಗಿನಕಾಯಿ, ಎಲ್ಲದಕ್ಕೂ ತೆಂಗಿನಕಾಯಿ ಬೇಕು ನೋಡಿ. ಈಗ ಇದಕ್ಕೆ ಯಾವುದಕ್ಕೆ, ತೆಂಗಿನಕಾಯಿ ಗಂಜಿಗೆ, ಆನಂತರ ಕೋಸಂಬರಿಗೆ, ನೆಕ್ಸ್ಟು ರಸಾಯನಕ್ಕೆ, ಇದಕ್ಕೆಲ್ಲ ತೆಂಗಿನಕಾಯಿ ಬೇಕು. ಸ್ವಲ್ಪ ಸಾರಿಗೆ ನೋಡಿ ಕೋಸಂಬರಿಗೆ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ನೀವು. ಸ್ವಲ್ಪ ರಸಾಯನಕ್ಕೂ ಇದು ಇಷ್ಟೆಲ್ಲ ತೆಂಗಿನಕಾಯಿ, ಒಂದು ತೆಂಗಿನಕಾಯಿ ಸುಧಾರಿಸಿದ್ದೀನಿ ನೋಡ್ಬೋದು. ಇದು ಹಾಲಿಗೆ. ಪಕ್ಕದಲ್ಲಿ ತೆಂಗಿನಕಾಯಿ ಗೆರಟೆಯಲ್ಲಿ ಚಿಪ್ಪಲ್ಲಿ ತೆಗೆದಿಟ್ಟಿದ್ದೀನಿ ನೋಡಿ, ಅದು ಸಾರಿಗೆ ಅಂತ. ನೋಡಿ ಸ್ವಲ್ಪ ಹಾಕ್ಕೊಂಡು ತೆಂಗಿನಕಾಯಿ ಹಾಲು ತೆಕ್ಕೊಳ್ಬೇಕು ಗಂಜಿಗೆ. ನಾನು ಸೋಸಲಿಕ್ಕೆ ಹೋಗಲಿಲ್ಲ, ಡೈರೆಕ್ಟ್ ಗಂಜಿಗೆ ಹಾಕ್ಕೊಂಡೆ, ಸ್ವಲ್ಪ ಫೈಬರ್ ಅಲ್ವಾ ಅಂತಂದ್ಬಿಟ್ಟು. ಆನಂತರ ನೋಡಿ ಈ ಒಂದು ಸ್ವಲ್ಪ ಚಾಕು ತೆಗೊಂಡು ಸೈಡ್ ಬಿಡಿಸ್ಕೊಂಡು ಇಡ್ಲಿ ಬಿಡಿಸ್ಕೋತಾ ಇದ್ದೀರಿ, ನೋಡ್ಬೋದು ನೀವಿಲ್ಲಿ. ಎಷ್ಟು ಸ್ಮೂತಾಗಿ ಬಂದಿದೆ ನೀವು ನೋಡಿದರೆ ನಿಮಗೆ ಅರ್ಥ ಆಗ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು ಇಡ್ಲಿ, ರವಾ ಇಡ್ಲಿ. ಇದು ನಮಗೆ ಮುಸರೆ ಅಲ್ಲ, ಗೋಧಿದ್ದೆಲ್ಲ ನಮಗೆ ಇಲ್ಲಿ ಉಡುಪಿಯಲ್ಲಿ ಮುಸರೆ ಅಲ್ಲ, ನಮಗೆ ಮುಸರೆ ಅಕ್ಕಿದ್ದು ಮಾತ್ರ. ನೋಡಿ ಇಡ್ಲಿ ಚೆನ್ನಾಗಾಯಿತು. ಅದಕ್ಕೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಅಗ್ನಿ ದೇವರಿಗೆ, ನಾನು ಬೆಂಕಿ ಅಂತೂ ಉದಿಸಿರ್ತೀನಲ್ವ, ಹರಿಣಿಪತಿ ಪರಶುರಾಮ ದೇವರಿಗೆ ಪ್ರಿಯತಮ, ಅಗ್ನಿ ಅಂತರ್ಗತ ಹರಿಣಿಪತಿ ಪರಶುರಾಮ ದೇವರಿಗೆ ಪ್ರೀತ್ಯರ್ಥವಾಗಲಿ ಅಂತ ಹಾಕಬೇಕು, ಇದು ಕ್ರಮ. ಆನಂತರ ನೋಡಿ
ಈಗ ಈ ಇಡ್ಲಿ ಲೋಟ ಇದೆ, ಇನ್ನೊಂದು ಸಲ ಹುಯ್ಬೇಕಿದೆ ನೋಡಿ, ಈ ಥರ ಸ್ಪ್ರೇ ಮಾಡ್ಕೊಳ್ಳಿ. ಈ ಥರ ಎಣ್ಣೆನ ಸ್ಪ್ರೇ ಮಾಡಿ ಅಥವಾ ಹಚ್ಚೋದು ಮಾಡಿದರೆ ಅದು ಪಾತ್ರೆಗೆ ಅಂಟ್ಕೊಳ್ಳಲ್ಲ ಇಡ್ಲಿ. ನನ್ನ ಹತ್ರ ಒಂದು ಇದು ಅನ್ನ ಬಸಿಯೋದಿದೆ, ನಾನು ಮೀಶೋದಲ್ಲಿ ತಗೊಂಡಿದ್ದೆ. ಆ್ಯಕ್ಚುಲಿ ಅನ್ನ ಬಸಿಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನನಗೆ ಇದು ಮುಂಚೆ ನನಗೆ ಹೊರಗಿಸಿ ಇಡ್ಲಿಕ್ಕೆ ಬರ್ತಾರೆ, ನಮ್ಮ ಅಮ್ಮ ಎಲ್ಲ ಇಡ್ತಾರೆ, ನನಗೆ ಅದು ಬರ್ತಾ ಇರಲಿಲ್ಲ. ನೋಡಿ ಈ ಥರ ನೋಡಿ ಚೆಂದಾಗಿ ಇದು ಅನ್ನ ಬಸಿಯೋಕ್ಕೆ ಬರುತ್ತೆ. ನಾನು ಯಾವತ್ತೂ ಇದರಲ್ಲೇ ಬಸಿಯುವಂಥದ್ದು ನೋಡಿ. ಈಗ ಅದನ್ನ ಸ್ಟ್ರೈಟ್ ಮಾಡಿ ಅದು ಎಲ್ಲ ಗಂಜಿ ಎಲ್ಲ ಹೋದ ನಂತರ ಅದರಲ್ಲೇ ಸ್ವಲ್ಪ ಅನ್ನ ತೆಗೆದು ಗಂಜಿ ಮಾಡ್ತಾಯಿದ್ದೀವಿ, ನೋಡ್ಬೋದು. ಅನ್ನ ತೆಗೆದು ಆ ಪಾತ್ರೆಗೆ ಹಾಕ್ಕೊಳ್ಳಿ. ಆನಂತರ ತೆಂಗಿನಕಾಯಿ ರುಬ್ಬಿಟ್ಟಿರ್ತೀವಲ್ವ ಅದನ್ನು ಅದಕ್ಕೆ ಹಾಕ್ಕೊಂಡು ಆ ಬಸಿದ ಗಂಜಿ ಅಥವಾ ತೆಳಿ ಅಂತ ನಾವು ತುಳುವಲ್ಲಿ ಹೇಳ್ತೇವೆ, ಅದನ್ನೂ ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ತೆಂಗಿನಕಾಯಿ ತುಂಬ ಜಾಸ್ತಿ ಹಾಕ್ಕೊಂಡ್ರು ನಮಗೆಲ್ಲ ಇಷ್ಟ ಆಗೋದಿಲ್ಲ ಅಷ್ಟೊಂದು. ಬಟ್ ಈಗ ದ್ವಾದಶಿಗೆ ಈ ಗಂಜಿ ವಿಶೇಷ ಅಂತಂದ್ಬಿಟ್ಟು ನಾವು ಮಾಡೋದು ನೋಡಿ ಈ ಥರ. ಆನಂತರ ಅದಕ್ಕೆ ಒಂದು ಕುದಿ ಬರಿಸ್ಬೇಕು. ಒಂದು ಕುದಿ ಬರೆಸಿದ ನಂತರ ಗಂಜಿ ರೆಡಿಯಾಗಿಬಿಡುತ್ತೆ. ತುಂಬ ಕುದಿಯೋದು ಬೇಡ, ಎಣ್ಣೆ ಬಿಡುವಷ್ಟು. ನೋಡಿ ಆನಂತರ ಸಾರಿಗೆ ರುಬ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಸ್ವಲ್ಪ ತೆಂಗಿನಕಾಯಿ ಮತ್ತು ಸಾರಿನ ಪುಡಿ ಒಟ್ಟಿಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಬೇಳೆ ಹಾಕ್ಕೊಂಡ್ರು ಚೆನ್ನಾಗಾಗತ್ತೆ. ಆನಂತರ ಬೆಂದ ಬೇಳೆ ತಗೊಂಡಿದ್ದೀನಿ, ನೋಡ್ಬೋದು. ಇದಕ್ಕೆಲ್ಲ ಮಸಾಲೆ ಹಾಕೋಣ. ಈಗ ಹುಣಸೆ ಹಣ್ಣು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಸಾಕು. ನಾನೊಂದು 1.5 ಲೀಟ್ರಷ್ಟು ಸಾರು ಮಾಡಿದ್ದೀನಿ. ಈ ಇಡ್ಲಿ ನಾನು ಮಾಡಿದ್ನಲ್ಲ ಅದಕ್ಕೆ ಈ ಸಾರಂತೂ ಚಟ್ನಿ ಮತ್ತು ಸಾರು ತುಂಬಾ ಚೆನ್ನಾಗಾಗತ್ತೆ ನೋಡಿ. ಹುಣಸೆ ಹಣ್ಣಿನ ರಸ ನೋಡಿ, ಉಪ್ಪು, ಇಂಗು, ಅರಶಿನ ನೋಡಿ, ಬೆಲ್ಲ, ಇಂಗು, ಕಾಯಿ ಮೆಣಸು, ಸ್ವಲ್ಪ ಕರಿಬೇವು ಸೊಪ್ಪು, ನಂತರ ಕೊತ್ತಂಬರಿ ಸೊಪ್ಪು ಆಗೋಗಿತ್ತು ತಗೊಂಬಂದಿದ್ದು. ಆನಂತರ ರುಬ್ಕೊಂಡ ಮಸಾಲೆ ಕೂಡ ಅದಕ್ಕೆ ಹಾಕಿ ಸ್ವಲ್ಪ ನೀರು ಬೇಕಿತ್ತು, ಅದಕ್ಕೆ ನೀರು ಹಾಕ್ಕೊಂಡು ಆನಂತರ ಒಂದು ತೆಂಗಿನಕಾಯಿ ಚಿಪ್ಪು ತೊಳೆದು ಅದಕ್ಕೆ ಹಾಕಬೇಕು. ತುಂಬಾ ಚೆನ್ನಾಗಾಗಿತ್ತು. ನಾನು ತುಂಬ ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಒಂದು ಗ್ಯಾಸ್ಟ್ರಿಕ್ಗೂ ಹೆಲ್ಪ್ ಆಗುತ್ತೆ. ಆನಂತರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಚೆಂದ ಮಾಡಿ ಕುದಿಸಿ ಆನಂತರ ತುಪ್ಪದಲ್ಲಿ ಜೀರಿಗೆ, ಇಂಗು, ಕರಿಬೇವು ಸೊಪ್ಪು ಒಗ್ಗರಣೆ ಕೊಟ್ಟರೆ ಆಗಿಬಿಡ್ತು. ಅನ್ನ ಆದ ಕಾರಣ ನಾನು ಇದ್ದಿಲ ಒಲೆಯಲ್ಲೇ ಸಾರನ್ನು ಇಟ್ಟಿದ್ದೆ ನಾನು. ಈಗ ಒಂದು ಜ್ಯೂಸ್ ಮಾಡೋಣ. ಹುಣಸೆ ಹಣ್ಣಿನ ಪಾನಕ ಇದು ತುಂಬಾ ವಿಶೇಷ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಕೆಲವರಿಗೆ ಹಾರ್ಟ್ ಕಂಪ್ಲೇಂಟ್ ಇದ್ದವರಿಗೆ ರಕ್ತ ದಪ್ಪ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರಲ್ವ, ಅಂಥವ್ರಿಗೆ ಈ ಹುಣಸೆ ಹಣ್ಣಿನ ಜ್ಯೂಸು ತುಂಬಾ ವಿಶೇಷ. ನಮ್ಮೂರಲ್ಲೆಲ್ಲ ಮುಂಚೆ ದಿನ ಲಿಂಬೆಹಣ್ಣೆಲ್ಲ ಸಿಗ್ತಾ ಇರಲಿಲ್ಲ. ಕೆಲವರಿಗೆ ಲಿಂಬೆಹಣ್ಣು ಆಗಲಿಕ್ಕೂ ಆಗೋದಿಲ್ಲ. ಅವ್ರು ನೋಡಿ ಈ ಥರ ಹುಣಸೆ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಏಲಕ್ಕಿ, ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಗಚಿದ್ರೆ ಆಗೋಯ್ತು. ನಿಮಗೆ ಶೀತ ಆಗುತ್ತೆ ಜ್ಯೂಸ್ ಕುಡಿದ್ರೆ ಅಂತನೋರು ಒಂದು ಉಪ್ಪು, ಒಂದು ಚಿಟಿಕೆ ಉಪ್ಪು ಮತ್ತು ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಅಂತ ಇದು ಏನು ಗೊತ್ತಾ, ಮುಂಚಿನ ಕಾಲದಲ್ಲಿ ಅದು ಹುಣಸೆ ಹಣ್ಣಿನ ಪಾನಕ ಅಂತ ಮಾಡಿಕೊಡೋರು ಇದಕ್ಕೆ ಹುಣಸೆ ಹಣ್ಣಿನ ಪಾನಕ ಅಂತ ಹೇಳ್ತಾರೆ. ನಾವು ಏಕಾದಶಿ ಅವತ್ತು ನೀರು ಕುಡಿಯೋದೇ ಮಾಡೋ ಕಾರಣ ಸ್ವಲ್ಪ ಬಾಯಾರಿಕೆ ಆಗುತ್ತೆ, ಈ ಜ್ಯೂಸ್ ಬೇಕಾಗುತ್ತೆ ನಮಗೆ ನೋಡಿ. ಆಗಿಬಿಡ್ತಿದ್ದು. ಆನಂತರ ಈಗ ರಸಾಯನಕ್ಕೆ ಬರೋಣ. ಕರ್ಬೂಜ ಹಣ್ಣು ತಗೊಂಬಂದಿದ್ದು ತುಂಬಾ ಚೆನ್ನಾಗಿತ್ತು ಕಲರು. ಅದರದ್ದು ತಿರುಳು ತೆಗೆದು ಸ್ವಲ್ಪ ತೆಂಗಿನಕಾಯಿ ಜೊತೆ ಎಲ್ಲ ರುಬ್ಕೊಳ್ಳೋಣ ನಾವೀಗ. ನಮ್ಮ ಮನೆ ಬೆಕ್ಕು ಒಂದಿದೆ, ಈ ತಿರುಳನ್ನು ಎಲ್ಲಿ ಸಿಕ್ಕಿದ್ರೂ ಬಿಡೋದಿಲ್ಲ, ತುಂಬ ಇಷ್ಟ ಅದಕ್ಕೆ. ಚಾರ್ಲಿ ಅಂತ ನಾನು ತುಂಬ ಸಲ ತೋರಿಸಿದ್ದೀನಿ. ಆ ಬೆಕ್ಕಿಗೆ ಇದು ತುಂಬಾ ಇಷ್ಟ ಆಗುತ್ತೆ ತಿರುಳು. ಯಾವತ್ತು ಅದು ಎಲ್ಲಿದ್ರೂ ಆ ಘಮಕ್ಕೆ, ಆ ಹಣ್ಣಿನ ಘಮಕ್ಕೆ ಬಂದುಬಿಡುತ್ತೆ, ಹಾಕೋ ತನಕ ಬಿಡಲ್ಲ ನೋಡಿ. ಇದು ತೆಗೆದು ಅದರ ರಸನೂ ನೋಡಿ, ತೆಂಗಿನಕಾಯಿ ಜೊತೆ ಸ್ವಲ್ಪ ನೀರು ಹಾಕೋ ಬದಲು ಆ ರಸನೇ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ತಿರುಳು ಕೂಡ ಹಾಕ್ಕೊಂಡು ಅದನ್ನ ಅರ್ಧ ತಿರುಳು ಹಾಕ್ಕೊಂಡು ಅರ್ಧ ತಿರುಳಿದ್ದು ಇದು ಮಾಡ್ಕೊಳ್ಳಿ ನೋಡಿ. ಒಂದು ರೌಂಡ್ ಪುಡಿ ಆದ ನಂತರ ತಿರುಳನ್ನು ಹಾಕ್ಕೊಂಡು ಫುಲ್ಲು ರುಬ್ಕೊಳ್ಳಿ. ಅರ್ಧದ್ದು ಕಟ್ ಪೀಸ್ ಮಾಡಿ ಹಾಕಿದರೆ ರಸಾಯನ ರೆಡಿ ಆಗುತ್ತೆ.
ರಸಾಯನ ರೆಡಿ ಆಗ್ತಿದ್ದಾಗೆ ಒಂದು ತಂಬುಳಿ ಮಾಡೋಣ ಅಂತ. ಅಶೋಕೆ ಮರದ ಹೂವಿದೆ ನಮ್ಮ ಮನೆಯಲ್ಲಿ, ಅದರದ್ದು ಮೊಕ್ಕು ಎಲ್ಲ ಹೂವನ್ನೆಲ್ಲ ಮೊನ್ನೆ ಕೃಷ್ಣ ಮಠಕ್ಕೆ ಮಾಲೆ ಕಟ್ಟಿಕೊಟ್ಟಿದ್ದೆ. ಅದು ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಪೆಪ್ಪರ್ ಪುಡಿ, ಆನಂತರ ತೆಂಗಿನಕಾಯಿ ತುರಿ ಹಾಕ್ಕೊಂಡು ತಂಬುಳಿ ಮಾಡಿಕೊಂಡೆ ನೋಡ್ಬೋದು. ಎಲ್ಲನೂ ಆದ ನಂತರ ಮಿಕ್ಸಿ ಹಾಕಿ ರುಬ್ಕೊಂಡ ನಂತರ ಸ್ವಲ್ಪ ಮಜ್ಜಿಗೆ ಹಾಕಿ ಆನಂತರ ಜೀರಿಗೆ ಒಗ್ಗರಣೆ ಕೊಟ್ಟರೆ, ಸಾರಿಗೆ ಮತ್ತು ಇದಕ್ಕೆ ತಂಬುಳಿಗೆ ಜೀರಿಗೆ ಒಗ್ಗರಣೆ, ಚಟ್ನಿಗೆ ಮತ್ತು ಕೋಸಂಬರಿಗೆ ಸಾಸಿವೆ ಉದ್ದಿನಬೇಳೆ ಒಗ್ಗರಣೆ ಕೊಟ್ಟಿದ್ದೆ. ಅದನ್ನ ನಾನು ವೀಡಿಯೋ ರೆಕಾರ್ಡ್ ಮಾಡಿಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಸಣ್ಣ ಆದ ನಂತರ ಇದು ಕರೆಕ್ಟಾಗಿ ಗ್ರೈಂಡ್ ಆದ ನಂತರ ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡ್ರೆ ಇದು ರೆಡಿ ಆಯಿತು. ಇವತ್ತಿನ ವೀಡಿಯೋ ಹೇಗಾಯಿತು ಹೇಳಿ. ಕರ್ಬೂಜ ಹಣ್ಣಿನ ರಸಾಯನ, ಪಾನಕ, ರವೆ ಇಡ್ಲಿ, ಯಾರಿಗಾರು ಗೊತ್ತಿಲ್ಲ ಈ ಥರ ರವೆ ಇಡ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಜನಕ್ಕೆ ಗೊತ್ತಿದೆ, ಆದರೂ ಹೊಸಬರಿಗೆ ಬೇಕು ಅನ್ನೋರಿಗೆ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ನೋಡಿ ಹಾಗೇ ಬಿಡ್ತು ನೋಡಿ. ಗಂಜಿ, ತುಪ್ಪ, ಕೋಸಂಬರಿ, ಚಟ್ನಿ, ಇಡ್ಲಿ, ಉಪ್ಪಿನಕಾಯಿ, ಅನ್ನ, ರಸಾಯನ, ಚಟ್ನಿ, ಸಾರು, ತಂಬುಳಿ, ಜ್ಯೂಸ್ ಎಲ್ಲನೂ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.